कारवार शहराच्या SSLC एक्झाम सेंटरात बुरखा घालून परीक्षा बरोवंक येयिल्ले आरोप आयकूं येयल्यान DDPI हरीश गांवकार हेमी एक्झाम सेंटराक भेट दिवन पळयले। कारवार शहराच्या सेंट मायकल कॉन्व्हेंट स्कूलाक SSLC एक्झाम दिवंक विद्यार्थी बुरखा घालून येयिल्ले आरोप आयकूंक येयलो। हेचे संबंध शुक्रवाराक DDPI हरीश गांवकार हेमी सेंट मायकल कॉन्व्हेंट स्कूलाक भेट दिवन पळयले। एक्झाम सेंटरात खासगी अभ्यर्थी बी एक्झाम दिते आशिल्ल्यान आनी हांगा युनिफॉर्म ना जाल्ल्यान काही विद्यार्थी बुरखा घालून येयलात, पण तेमकां तोंड धांपनाकात म्हूण समजून सांगला अशें DDPI हेमी सांगले। ಶಾಲೆಗೆ ಹೋಗುವಂಥ ವಿದ್ಯಾರ್ಥಿ ಆ ಶಾಲೆಯ ಯೂನಿಫಾರ್ಮ್ ಧರಿಸಿ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು। ಆದರೆ ಇಲ್ಲಿ ಒಳಗಡೆ ಹೋಗೋದಿಲ್ಲ, ರೋಡಲ್ಲಿ ಇಲ್ಲಿ ಇದು ದಾರಿಯಲ್ಲಿ ಬಾಗಿಲಲ್ಲಿ ಇದು ಮಾಡ್ಕೊತೀವಿ। ಯಾವಾಗ ಈಗ 2 ವರ್ಷ ಕೊಡ್ತಿದ್ದಲ್ಲ ಸರ್, ಇಲ್ಲಿಂದ ಏನೂ ಕಾಣೋದಿಲ್ಲ। ಅವ್ರು ಬರ್ತಾರೆ ಒಳಗೆ ಯಾರು ಬರ್ತಾರೆ, ಸ್ವಲ್ಪ ಒಂದು ಬಾಗಿಲಲ್ಲಿ ನಿಂತ್ಕೊಂಡ್ರೆ 2 ಪರೀಕ್ಷೆ ಇಲ್ಲಿದ್ರೆ ನಾವು ಬೇರೆ ಬೇರೆ ಗೌರ್ಮೆಂಟ್ ಸ್ಟೂಡೆಂಟ್ ಆಗಬೇಕು। 9:45 ಇಲ್ಲಿ ಬಂದಿದ್ದೇನೆ, 9:50ಕ್ಕೆ ಬಂದಿದ್ದೇನೆ। ಅಂದರೆ ನಿನ್ನೆ ನಮಗೆ ದೂರ ಬಂದ ಸಲುವಾಗಿ ಬಂದೆ ನಾನು। ಒಂದು ಯಾರ್ದು ಗಲಾಟೆ ಮಾಡ್ದಂಗೆ ಅನ್ನಿಸ್ತಿಲ್ಲ ನನಗೆ। ನಾನು ಹೋದವಾಗ ಎಲ್ಲ ಕ್ಲಾಸ್ಗಳಿಗೆ ಹೋಗಿದ್ದು, ನಾನೇ ನಿಂತು ಎಲ್ಲ ವಿದ್ಯಾರ್ಥಿಗಳನ್ನು ಕ್ಲಾಸ್ಗೆ ಕಳಿಸಿದ್ದೇನೆ। ಈಗ ಇವರಿಗೆ ಪರೀಕ್ಷೆ ಅಲ್ಲೇ ನಿಂತು ಪ್ರಶ್ನೆ ಪತ್ರಿಕೆ ಕೊಡುವವರೆಗೂ ಸಹ ಹೋಗಿ ಎಲ್ಲ ಕ್ಲಾಸ್ ರೂಮ್ಗಳನ್ನೇ ಭೇಟಿಯಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಸಹ ಮುಖಗತ ಪರೀಕ್ಷೆ ಮಾಡಿಸಿ ಬಂದಿದ್ದೇನೆ। ಇನ್ನೂ ಆಗಿಲ್ಲ। ಈಗ ಗೌರ್ಮೆಂಟ್ ರೂಲ್ಸ್ ಬಗ್ಗೆ ಸುಮಾರು ಜನ ಕನ್ಫ್ಯೂಷನ್ ಇದೆ ಸರ್, ನಿಜವಾಗಿ ಹೆಂಗಿದೆ ರೂಲ್ಸ್? ಅಂದರೆ ವಿದ್ಯಾರ್ಥಿಗಳು ಯಾವ ಶಾಲೆಗೆ ಹೋಗ್ತಾರೆ ಆ ಶಾಲೆಯ ಯೂನಿಫಾರ್ಮನ್ನು ಹಾಕ್ಕೊಂಡು ಬರಬೇಕು, ಪರೀಕ್ಷೆ ಬರಬೇಕಂತಿದೆ। ಇದು ಖಾಸಗಿ ಪರೀಕ್ಷಾ ಕೇಂದ್ರ, ಇಲ್ಲಿ ನೇರವಾಗಿ ಶಾಲೆಗೆ ಹೋದಂಥ ಯಾವ ವಿದ್ಯಾರ್ಥಿಗಳು ಇಲ್ಲ, ಎಲ್ಲರೂ ಖಾಸಗಿಯಾಗಿ ಪರೀಕ್ಷೆ ಬರ್ತಿರೋರು। ಭಾಳಷ್ಟು ಜನ ಅವರು ಮದ್ರಾಸಗಳಿಗೆ ಹೋಗಿ ಇಲ್ಲಿ SSLC ಪರೀಕ್ಷೆಗೆ ನೇರವಾಗಿ ಪರೀಕ್ಷೆ ಬರೆಯುವಂಥದ್ದು, ಬರೀ ಡ್ರೆಸ್ ಕೋಡ್ ಇಲ್ಲ। ಆದರೆ ಅವರನ್ನು ನಾವು ಅದೇ ವ್ಯಕ್ತಿ ಪರೀಕ್ಷೆ ಬರೀತಾ ಇದ್ದಾನೆ ಇಲ್ಲ ಅನ್ನೋದನ್ನು ದೃಢೀಕರಣ ಮಾಡ್ಕೊಳ್ಳೋ ಅಗತ್ಯ ಇದೆ। ಅದನ್ನು ಮಾಡ್ಕೊಂಡಿದ್ದೇವೆ, ಅವರೆಲ್ಲ ಮುಖಕವಸವನ್ನು ತೆಗೆಸಿ ದೃಢೀಕರಣ ಮಾಡ್ಕೊಂಡಿದ್ದೇವೆ। ನಾನು ಸಹ ಈಗ ಪರೀಕ್ಷೆ ಪ್ರಾರಂಭವಾಗುವವರೆಗೆ ಪ್ರಶ್ನೆ ಪತ್ರಿಕೆ ಕೊಡುವವರೆಗೂ ಅಲ್ಲೇ ಇದ್ದು ದೃಢೀಕರಣ ಮಾಡಿಕೊಂಡು ಬರ್ತಾ ಇದ್ದೇನೆ ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಹೋಗುವಾಗ ಸರ್ ಇವರು ಹಿಜಾಬ್ ತಗೊಳ್ಳಿಲ್ಲ ಅಂದರೆ ನಾವು ಎಕ್ಸಾಮ್ ಬರೀಲ್ಲ ಅಂತ ವಿದ್ಯಾರ್ಥಿಗಳು ಇಲ್ಲ ನಾನು ಹಾಗೇನು ಹೇಳಿದೆ, ಹಿಜಾಬ್ ಪ್ರಶ್ನೆ ಬರೋದಿಲ್ಲ, ಯಾಕಂದರೆ ಅವರಿಗೆ ಇದಿರಲಿಲ್ಲ ಅಂಥದ್ದು। ಬಟ್ ನಮ್ಮಲ್ಲಿ ಉಳಿದಿರುವಂಥ ಒಟ್ಟು 48 ಪರೀಕ್ಷಾ ಕೇಂದ್ರಗಳಲ್ಲಿ 2 ಖಾಸಗಿ ಪರೀಕ್ಷಾ ಕೇಂದ್ರ, 46 ರೆಗ್ಯುಲರ್ ಪರೀಕ್ಷಾ ಕೇಂದ್ರಗಳು। 46 ಪರೀಕ್ಷಾ ಕೇಂದ್ರಗಳಲ್ಲಿ ಹಿಜಾಬು ಎಲ್ಲೋ ಮಾಡೋದಿಲ್ಲ, ಬುರ್ಖಾನ ಎಲ್ಲೋ ಮಾಡೋದಿಲ್ಲ, ಇದಕ್ಕೆ ಇಲ್ಲಿ ಡ್ರೆಸ್ ಕೋಡ್ ಇಲ್ಲ। सद्यಕ್ಕೆ ನಾವು ಕ್ಲಿಯರ್ ಯಾಕಾಗಿದೆ। कारवार न्यूज़ा खातीर सबस्क्राईब करा आणि डेली न्यूज़ा खातीर बेल आयकॉन प्रेस करा।